ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ರೇಣುಕಾ ಸುರೇಶ್ ಅವರು ತಮ್ಮ ಕೈ ರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಯಾವೆಲ್ಲ ಹೊಸ ಹೊಸ ರುಚಿಗಳನ್ನು ನಮಗೆ ಹೇಳ್ಕೊಡ್ತಾರೆ, ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗೆ ಇವತ್ತು ಯಾವ ಹೊಸ ರುಚಿ ನಿಮ್ಮ ಕೈಯಿಂದ ಸಿಗುತ್ತೆ? ಇವತ್ತು ಕ್ಯಾಬೇಜ್ ಚಪಾತಿ. ಕ್ಯಾಬೇಜ್ ಚಪಾತಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಗುವಂಥದ್ದು. ಅಂದರೆ ಕ್ಯಾಬೇಜ್ ಪಲ್ಯದ ಜೊತೆಗೆ ಚಪಾತಿಯೋ ಅಥವಾ ಅದು ಒಟ್ಟಿಗೆನಾ? ಅದು ಚಪಾತಿ ಒಟ್ಟಿಗೆನೆ. ಓ, ಈ ಆಲೂ ಪರಾಟ ಟೈಪಾ? ಆಲೂ ಪರಾಟ ಟೈಪು. ಹಾಂ, ಕ್ಯಾಬೇಜ್ ಚಪಾತಿ. ಮತ್ತು ನೀರುಳ್ಳಿದು ಗಣಿ ಹೇಳ್ತಾರೆ ನಮ್ಮ ಕಡೆ, ಸ್ಪ್ರಿಂಗ್ ಆನಿಯನ್. ಹಾಂ ಹಾಂ ಹಾಂ, ಅದರದ್ದು ಭಾಜಿ. ಓ, ನೋಡೋಣ. ಅದು ಸ್ಪ್ರಿಂಗ್ ಆನಿಯನ್ ಆ್ಯಕ್ಚುಲಿ ಮೇಲೆ ಹೀಗೆ ಗಾರ್ನಿಶಿಂಗ್ ತುಂಬ ಟೇಸ್ಟ್. ಆ್ಯಕ್ಚುಲಿ ಆ ಒಂದು ದೋಸೆ, ಖಾರ ದೋಸೆಗೆ ನೀವು ಸ್ಪ್ರಿಂಗ್ ಆನಿಯನನ್ನು ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿದರೆ ಅದರದ್ದೊಂದು ಟೇಸ್ಟೇ ಬೇರೆ. ಸೊ ಇದು ಈ ಚಪಾತಿಗೆ ಕಾಂಬಿನೇಷನ್ ಅಥವಾ ಹೇಗೆ? ಕಾಂಬಿನೇಷನ್ ಈ ಚಪಾತಿಗೆ ಯಾವುದೇ ಚಪಾತಿ ರೋಟಿಗೆ? ಓಕೆ ಓಕೆ, ಸರಿ. ಹಾಗಾದರೆ ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಹಾಗಾದರೆ ಫಸ್ಟ್ ಈಗ ಯಾವುದು ಭಾಜಿ ಫಸ್ಟ್ ಬರುತ್ತಾ ಚಪಾತಿ ಬರುತ್ತಾ? ಚಪಾತಿ ಸ್ಟಾರ್ಟ್ ಮಾಡೋಣ. ಎಸ್, ಹೇಗೆ? ಸ್ವಲ್ಪ ಮಿಕ್ಸಿಗೆ ಹಾಕಲಿಕ್ಕೆ. ಕ್ಯಾಬೇಜನ್ನು ಮಿಕ್ಸಿಗೆ ಹಾಕ್ಲಿಕ್ಕ? ಮತ್ತು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ. ಇದು ಹೇಗೆ ತರಿಯಾಗಿ ಮಾಡ್ಕೊಳ್ಳಿ? ತರಿ ಮಾಡಬೇಕು, ಸಿಗಬೇಕು ನಿಮಗೆ ಆ ಚಂಕ್ಸ್. ಖಾರಕ್ಕೆ ಏನು ಇಲ್ವಾ ಇದಕ್ಕೆ? ಇಷ್ಟೇ ಸಾಕಾ? ಹಸಿಮೆಣಸು ಉಂಟು ಮೇಡಮ್, ಮತ್ತೆ ಇದಕ್ಕೆ ಹಾಕ್ಲಿಕ್ಕೆ ಇದೆಯಾ? ಇಲ್ಲ ಸಪ್ರೇಟ್. ಒಂದೇ ಸುತ್ತಲ್ಲಿ ಗೋಧಿ ಹಿಟ್ಟು ಸಣ್ಣದು ಅಷ್ಟೇ ಸಾಕಾ? ಇದು ಸ್ವಲ್ಪ ಎತ್ಕೊಳ್ಳಿಕ್ಕೆ ಬೇಕು, ಸ್ವಲ್ಪ ಸಾಕಿದಕ್ಕೆ. ಇದು ರವೆ, ಚಿರೋಟಿ ರವೆ. ಓ, ಚಪಾತಿಗೆ ರವೆ ಬೇರೆ ಹಾಕ್ತಿದ್ದೀರಿ? ಇದಕ್ಕೆ ತುಂಬಾ ಕ್ರಿಸ್ಪಿ ತರ ಬರುತ್ತೆ. ಕ್ರಿಸ್ಪಿ ಬರುತ್ತೆ. ಅಂದರೆ 15 ನಿಮಿಷ ಇಟ್ಟರೆ ಸ್ವಲ್ಪ ಸ್ಮೂತ್ ಬರುತ್ತೆ. ಸ್ವಲ್ಪ ಕಡಲೆ ಹಿಟ್ಟು, ನೀರುಳ್ಳಿ ಸಣ್ಣ ಹೆಚ್ಚಿದ್ದು, ಸ್ವಲ್ಪ ಖಾರ ಹುಡಿ, ಸ್ವಲ್ಪ ಅರಿಶಿನ ಹುಡಿ. ಎಲ್ಲ ಮಸಾಲೆ ಅದರಲ್ಲೇ ಇರುತ್ತೆ? ಇರುತ್ತೆ. ಸ್ವಲ್ಪ ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು,
ಲಾಸ್ಟಿಗೆ ಮೊಸರು. ಓ, ಹುಳಿಗೆ ಮೊಸರು. ಹುಳಿಗೆ ಸ್ವಲ್ಪ ಮೊಸರು. ಮತ್ತು ಇದು ರುಬ್ಬಿಕೊಂಡದ್ದು ಕ್ಯಾಬೇಜ್. ಅದು ಕ್ಯಾಬೇಜ್ ಅದರದ್ದೇ ನೀರು ಬಿಟ್ಕೊಳ್ಳುತ್ತೆ. ಹೌದೌದು, ನೀರು ಬೇಡ, ಎಷ್ಟು ನೀರು ಬೇಡ. ಬೇಕಿದ್ರೆ ಮತ್ತೆ ಹಾಕೊಳ್ಳೋದು. ಬೇಕಿದ್ರೆ ನೀರು ಬೇಡ, ಇದಕ್ಕೆ ನೀರು ಬೇಡವೇ ಬೇಡ. ಬೇಡವೇ ಬೇಡ. ಇದು ಹಾಗಾದ್ರೆ ಚಪಾತಿ ತರ ಬರುತ್ತಾ, ರೊಟ್ಟಿ ತರ ಬರುತ್ತಾ? ಕೈಯಲ್ಲಿ ಹೀಗೆ ಮಾಡಿದ್ರೆ ರೊಟ್ಟಿ. ಇದು ಲಟ್ಸಕ್ಕೂ ಬರುತ್ತೆ. ತಟ್ಟಿದ್ರೆ ರೊಟ್ಟಿ, ಲಟಿಸಿದ್ರೆ ಚಪಾತಿ. ಇದು ಕಲಸಿ ಹೇಗೆ ನಾದ್ಕೊಂಡು ಇಡಬೇಕಾ? ಸ್ವಲ್ಪ 15 ನಿಮಿಷ ಅಂದ್ರೆ ಆ ರವೆ ಪೂರ್ತಿ ಅರಳೋವರೆಗೂ. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಕು ಅಂತ ಹೇಳಿದ್ರೆ ರಾತ್ರಿ ಈ ತರ ಕಲಸಿ ಇಟ್ಟು ಮಾಡ್ಬೋದಾ? ತುಂಬಾ ಸ್ಮೂತ್ ಆಗುತ್ತೆ. ಒಂದು 15-20 ನಿಮಿಷ ಸಾಕು. ಈಗಲೇ ನೋಡುತ್ತವಾಗ್ಲೇ ಒಂದು ಹನಿ ನೀರು ಹಾಕಿಲ್ಲ. ಆದ್ರೂ ಕ್ಯಾಬೇಜ್ ನೀರೇ ಬಿಟ್ಕೊಳ್ತೇವೆ. 15 ನಿಮಿಷ. ಓಕೆ, ಇದೊಂದು 15 ನಿಮಿಷ ಹಾಗೆ ನೆನಿಬೇಕು. ಸೊ ಇದೀಗ ಬರೀ ಕ್ಯಾಬೇಜ್ ಹಾಕಿ ಮಾಡಿದಿರಿ. ಇದ್ರ ಜೊತೆಗೆ ಕ್ಯಾರೆಟ್ ಅದೆಲ್ಲ ಹಾಕಿನೂ ಮಾಡ್ಬೋದು. ಕ್ಯಾರೆಟ್, ಮೂಲಂಗಿ. ಬಟ್ ಮೂಲಂಗಿದು ಒಂಥರ ಬೇಯಿಸುವಾಗ ಹೋಗುತ್ತೆ. ಅಂದ್ರೆ ಅದ್ರದ್ದು ನೀರೆಲ್ಲ ಹಿಂಡಿ ತೆಗ್ದು ಮಾಡ್ಬೇಕು ಸ್ವಲ್ಪ. ತುಂಬಾ ನೀರು ಇರ್ತದೆ, ಇಲ್ದಿದ್ರೆ ಒಂಥರ ಒಗ್ರು ಒಂಥರ ಟೇಸ್ಟ್ ಅಲ್ವಾ? ಸರಿ, ಈಗ ಮಾತಾಡ್ತಾ ಇದು ಸಾಕು ಅಂತ ಅನ್ಸುತ್ತೆ. ಸಾಕಾ? ಸಾಕು. ಕಾವಲಿ ಇಟ್ಕೊಳ್ಳೋದಾ? ಕಾವಲಿ ಇಟ್ಕೊಳ್ಳಿ. ಇದು ತೆಳುವಾಗಿ ಲಟ್ಟಿಸ್ಕೊಳ್ಳುವಂಥದ್ದ ಅಥವಾ ದಪ್ಪ? ಸ್ವಲ್ಪ ದಪ್ಪ ಬರ್ತದೆ. ಪರೋಟ ಥರನೇ. ಪರೋಟ. ಇದರಲ್ಲಿ ಅಂದರೆ ಇದು ಎಲ್ಲನೂ ಆಯಿತು. ಚಪಾತಿ ಟೈಪ್ ಬರುತ್ತೆ. ಈ ಚೀಲ ಅಂತ ಹೇಳ್ತಾರೆ, ಅಂದರೆ ನಾರ್ತ್ ಇಂಡಿಯನ್ನಲ್ಲಿ ಅಂದರೆ ಈ ಕಡಲೆ ಹಿಟ್ಟೆಲ್ಲ ಹಾಕಿದ್ದೀರಿ. ಸೊ ಗುಜರಾತಿ ಇದು ಸ್ಪೆಷಲ್ ಚೀಲ. ಸೊ ಪ್ರತಿನಿತ್ಯ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸೇಮ್ ಒಂದೇ ರೀತಿಯಾದಂಥದ್ದು ಆದರೆ ಬೋರ್ ಅನಿಸ್ತದೆ. ಸೊ ಡಿಫ್ರೆಂಟ್. ಸೊ ನಿಮ್ಮ ಮನೇಲಿ ಬಂದರೆ ದಿನ ಅಂದರೆ ಒಂದು ರೆಸಿಪಿ ಅದು ಎಷ್ಟೋ ತಿಂಗಳಾದಮೇಲೆ ರಿಪೀಟ್ ಆಗುತ್ತಾ ಅಂತ ಅಲ್ವಾ? ಹೌದು ಮೇಡಮ್. ಬಿಕಾಸ್ ನೀವು ಯಾವಾಗ ಬರುವಾಗಲೂ ಏನಾದರೂ ಒಂದು ಇನೋವೇಟಿವ್ ಇರುತ್ತೆ. ಆದರೆ ಇದು ಬಿಸಿ ತಿನ್ನೋದಕ್ಕೆ ಚೆನ್ನಾಗಿ ಬಿಸಿನೇ ಚೆನ್ನಾಗಿರುತ್ತೆ. ತಣ್ಣಗಾದ್ರಷ್ಟು ಟೇಸ್ಟ್ ಬರಲ್ಲ. ಒಂದು ಸ್ವಲ್ಪ ಕಾಯಬೇಕಲ್ಲ ಆ ಸೈಡ್. ತೆಗಿಲ್ಲ? ಒಳ್ಳೆ ತುಪ್ಪ ಎಲ್ಲ ಹಾಕಿ ಅದನ್ನ ಕಾಯಿಸಿದ್ರೆ ಇನ್ನೂ ಚೆನ್ನಾಗಿರ್ಬೋದಲ್ಲ? ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ. ಸೊ ಕೇಸಿ ತುಪ್ಪ ಹಾಕಿ ಕಾಯಿಸ್ತಾ ಇದ್ರೆ ಅದರ ಘಮ, ಅದರ ಟೇಸ್ಟ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂಥರ ಇನ್ನೂ ಟೇಸ್ಟಿ ಅನಿಸುತ್ತೆ. ಯಾವುದೇ ಚಪಾತಿ ಆಗಿರಲಿ, ದೋಸೆಗಾಗಿರಲಿ, ಮೇಲಿಂದ ಒಂದು ತುಪ್ಪ ಹಾಕಿದರೆ ಅದರ ಟೇಸ್ಟೇ ಬೇರೆ. ಹಾಂ. ಸೊ ಒಂದು ಚಿಕ್ಕ ಕ್ಯಾಬೇಜ್ ಇದೆ ಅಂತ ಹೇಳಿದರೆ ಏನು ಮಾಡ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಇದು ಬೆಸ್ಟ್ ಅಲ್ವಾ? ಕ್ಯಾಬೇಜ್ ಚಪಾತಿ, ಕ್ಯಾಬೇಜ್ ಪರೋಟ. ಸರ್ವ್ ಮಾಡಿ. ಕ್ಯಾಬೇಜ್ ಚಪಾತಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇದನ್ನು ಚಪಾತಿ ಅಂತಲೇ ಹೇಳ್ತಿದ್ರಿ, ನಾನು ಹಾಗೆ ತಗೊಳ್ತೀನಿ. ಸೊ ಕ್ಯಾಬೇಜ್ ಚಪಾತಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಯಾವಾಗಲೂ ಏನಾದರೂ ಕನ್ಫ್ಯೂಷನ್ ಸೇಮ್ ಇದೆ. ಸೊ ಅಥವಾ ಚಿಕ್ಕ ಪೀಸ್ ಏನಾದರೂ ಕ್ಯಾಬೇಜ್ ಉಳ್ಕೊಂಡಿದೆ, ಇದನ್ನು ಏನು ಮಾಡಲಿ, ಸೂಪ್ಗೆ ಹಾಕ್ಲಾ ಅಥವಾ ಏನು ಮಾಡಲಿ? ಈ ಸೀಸನ್ಗಂತೂ ಸೂಪ್ ಸೂಟ್ ಆಗಲ್ಲ. ಸೊ ಇದಂತೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕ್ಯಾಬೇಜ್ ಚಪಾತಿ ತಯಾರಿಸುವ ವಿಧಾನ. ಮೊದಲು ಕ್ಯಾಬೇಜನ್ನು
ಬೆಳ್ಳುಳ್ಳಿ, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿಯಾಗಿ ರುಬ್ಬಿಟ್ಟುಕೊಳ್ಳಿ. ನಂತರ 2 ಚಮಚ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ, ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಚಾಟ್ ಮಸಾಲ ಪುಡಿ, ಕೊತ್ತಂಬರಿ ಸೊಪ್ಪು, 1 ಚಮಚ ಮೊಸರು, ರುಬ್ಬಿದ ಮಿಶ್ರಣ ಹಾಕಿ ಕಲಸುತ್ತಾ ನಾದಿಕೊಳ್ಳಿ. 10 ರಿಂದ 15 ನಿಮಿಷ ನೆನೆಯಲು ಇಟ್ಟು ಲಟ್ಟಿಸಿ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಸವರಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕ್ಯಾಬೇಜ್ ಚಪಾತಿ ಬೆಳಿಗ್ಗೆ ತಿಂಡಿಗೆ ಸವಿಯಲು ಚೆನ್ನ. ಸೊ ಬಿಸಿ ಬಿಸಿ ಕ್ಯಾಬೇಜ್ ಚಪಾತಿ ರೆಡಿ. ಸೊ ಅದ್ರ ಜೊತೆಗೆ ನಂಚ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅದು ಕೂಡ ಸ್ಪ್ರಿಂಗ್ ಆನಿಯನ್ನ ಭಾಜಿ. ಸೊ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಸ್ಪ್ರಿಂಗ್ ಆನಿಯನ್ ಭಾಜಿ ಹೇಗೆ ತಯಾರಿಸೋದು, ಏನೆಲ್ಲ ತಯಾರಿ ಮಾಡ್ತಾರೆ ಗೊತ್ತಿಲ್ಲ. ಅವ್ರು ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತುರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಚಪಾತಿ ತಯಾರು, ಅದಕ್ಕೆ ಭಾಜಿ ಈಗ ತಯಾರು ಆಗುತ್ತೆ. ಸೊ ಭಾಜಿ ಹೇಗೆ ತಯಾರಿಸ್ತಾರೆ, ಅದರಲ್ಲೂ ಕೂಡ ಸ್ಪ್ರಿಂಗ್ ಆನಿಯನ್ನಿಂದ ಬನ್ನಿ ಕೇಳೋಣ. ಮೇಡಮ್, ಈಗ ಸ್ಪ್ರಿಂಗ್ ಆನಿಯನ್ ಭಾಜಿ ಫಸ್ಟ್ ಎವರ್ ನಾನು ಕೇಳ್ತಾ ಇರೋದು. ಸ್ಪ್ರಿಂಗ್ ಆನಿಯನ್ ಯೂಶ್ವಲಿ ನಾನು ಆಗಲೇ ಹೇಳಿದಾಗೆ ಅದು ಮೇಲೆ ಸ್ಪ್ರಿಂಕಲ್ ಮಾಡ್ತೀವಿ, ಸೂಪ್ಗೆ ಹಾಕ್ತೀವಿ, ನಾನಂತೂ ದೋಸೆಗೆ ಹಾಕ್ತೀನಿ. ಸೊ ನೀವೀಗ ಭಾಜಿ ಮಾಡ್ತಾ ಇದ್ದೀವಿ. ಹಾಕ್ತಾರೆ ಮತ್ತೆ ನಮ್ಮ ಮತ್ತೆ ತಿಳಿ ಸಾರಿಗೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾರೆ ಅದಕ್ಕೆ. ಓಕೆ, ಒಳ್ಳೆದಾಗುತ್ತೆ. ಸೊ ನೋಡೋಣ ಇದೀಗ ಭಾಜಿ ಹೇಗಾಗುತ್ತೆ ನೋಡೋಣ. ಹೇಗೆ ಸ್ಟಾರ್ಟ್ ಮಾಡಿ. ಬಾಣಲೆ ಇದು ಬರೀ ಇದಕ್ಕೆ ಮಾತ್ರನಾ, ಅಂದರೆ ಚಪಾತಿ ಇದಕ್ಕೆಲ್ಲನ ಅಥವಾ ಅನ್ನದ ಜೊತೆಗೂ ಆಗುತ್ತಾ? ಅನ್ನದ ಜೊತೆಗೆ ನೆಂಚ್ಕೊಳ್ಳಿಕ್ಕಾಗುತ್ತೆ. ಅನ್ನಕ್ಕೆ ಕಲಸಿ ಅಲ್ಲ, ಸೈಡ್. ಓಕೆ, ಬಾಜಿ ಪಲ್ಯ ಥರ. ಬಿಸಿ ಆಗಲಿಲ್ಲ. ಬಿಸಿಯಾದ ನಂತರ ಇದು ಬೇಗ ಬೇಗ ಕುಕ್ ಆಗುತ್ತೆ. ಸೊ ನೋಡಿ ಎಷ್ಟು ದಪ್ಪ ಇದು ಬಾಣಲೆ. ಸೊ ಹಾಗಾಗಿ ನಿಮಗೆ ಒಂದು ಸಾರಿ ಬಿಸಿ ಆದರೆ ಮತ್ತೆ ಅಡುಗೆ ಸೂಪರ್ ಫಾಸ್ಟ್ ಆಗಿರಬೇಕು. ಸೊ ನಮ್ಮ ಕೆಲಸನೂ ಬೇಗ ಬೇಗ ಆಗುತ್ತೆ. ಸೊ ಅಡುಗೆ ಫಾಸ್ಟ್ ಮಾಡೋದಕ್ಕೂ ಕೂಡ ನಾವು ಕಲಿತೀವಿ. ಆ್ಯಕ್ಚುಲಿ ಫಾಸ್ಟ್ ಆಗುತ್ತೆ ಅಂತ ಹೇಳಿದರೆ ಅದರ ಅರ್ಥ ಏನು ಅಂತ ಹೇಳಿದರೆ ನಮ್ಮ ಗ್ಯಾಸ್ ಸೇವ್ ಆಗುತ್ತೆ ಅಲ್ವಾ? ಸೊ ಇಲ್ದಿದ್ರೆ ನಿಮಗೆ ತುಂಬ ಗ್ಯಾಸ್ ಬೇಕಾಗುತ್ತೆ. ಸೊ ಅದರಿಂದಾಗಿ ಸೊ ನಮ್ಮ ಹಣವನ್ನು ಕೂಡ ಇದು ಉಳಿಸುವಂಥ ಒಂದು ಗ್ಯಾಸ್ ಸ್ಟವ್ ಅಂತಲೂ ಹೇಳ್ಬೋದು. ಹಾಗೆಯೇ ನಮ್ಮ ಬಾಣಲೆ, ಎಸ್, ಅದು ಕೂಡ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅವ್ರದ್ದು. ಕಡಲೆಬೇಳೆ, ಹಾಂ, ಮಧ್ಯದಲ್ಲಿ ಒಂದು ಕುಟುಂಬ ಅಂತ ಸಿಗ್ತಾ ಇರುತ್ತೆ. ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸು, ನೀರುಳ್ಳಿ, ಹಸಿಮೆಣಸು ಆದ ನಂತರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ನೋಡಿ, ನೀವು ಕೂಡ ಸತರ್ಕ ಆದ್ರಿ. ಈಗ ಬೇಗ ಆಗ್ತಾ ಇದೆ ಅಲ್ವಾ? ಒಂದು ಕಾಯ್ತಾ ಇರುವಾಗ ಇನ್ನೊಂದು ಬೇಗ ಫ್ರೈ ಆಗಿ ಹೋಗಿರುತ್ತೆ. ಈಗ ಇದು ಎಷ್ಟು, ಒಂದು ದಂಟು ಫುಲ್ ಕಟ್ಟು ಕಟ್ಟು ತಗೊಂಡು ಬಂದಿದ್ದೆ. ಒಂದೆರಡು ನಿಮಿಷ ಬಾಯಿ ಒಗ್ಗರಣೆ ಹಾಕೋದು, ಇದು ಸ್ಪ್ರಿಂಗ್ ಆನಿಯನ್ ಹಾಕೋದು ಅಷ್ಟೇ. ಓ, ಇದು ನಾವು ಈ ಉಪ್ಕರಿ ಎಲ್ಲ ಮಾಡ್ತೀವಿ ಆ ಟೈಪಲ್ಲಿ. ಅದರಲ್ಲೂ ಕೂಡ ಈ ಸ್ಪ್ರಿಂಗ್ ಆನಿಯನ್ ಬೇಯೋದಕ್ಕೆ ಹೆಚ್ಚು ಏನು ಟೈಮ್ ಬೇಡ, 2 ನಿಮಿಷ ಸಹ ಬೇಡ.
ಓಕೆ ಓಕೆ. ಬೇಗ ಬೇಗ ಆಗ್ತದೆ. ಸೊ ಫಟಾಫಟ್ ಅಂತ ಆಗುವಂಥದ್ದು. ಸೂಪರ್. ಈ ಹಬ್ಬ ಹರಿದಿನ ಟೈಮಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಇದೊಂದು ಸೈಡ್ಗೆ ಒಂದು ಎಕ್ಸ್ಟ್ರಾ ಇರುತ್ತಲ್ವಾ ಮಾಡ್ಬೋದು. ಅಂದ್ರೆ ತುಂಬಾ ಬೇಕು ಅಂತಿರೋರು ಸ್ವಲ್ಪ ಇದನ್ನು ಸಹ ಮಾಡಿದ್ರೆ ಬೇಗ ಆಗುತ್ತೆ, ರುಚಿ ಸಹ ಇರುತ್ತೆ, ಬಹಳ ಬೇಗ ಆಗುತ್ತೆ. ನೀವು ಹೇಳಿದ ಪ್ರಕಾರ ಅಂದ್ರೆ ಬರೀ ಒಗ್ಗರಣೆ ಹಾಕಿದ್ರಿ, ಇದು ಹಾಕಿದ್ರಿ, ಬೇಯ್ತಾ ಬಂತು ಅದು ಆಲ್ರೆಡಿ. ಇದು ಪೂರ್ತಿ ಬೆಂದು ಇದಾಗಬೇಕಾ ಅಥವಾ ಸ್ವಲ್ಪ ಅದು ಇಲ್ದಿದ್ರೆ ಒಂದು ಸ್ವಲ್ಪ ಒಂದು ಹಸಿ ಇರುತ್ತಲ್ವಾ? ತುಂಬಾ ಬೆಂದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಆಯ್ತು. ಓ, ನಿಮಿಷದಲ್ಲಿ ಎಷ್ಟು ಸೂಪರ್ ಫಾಸ್ಟಲ್ಲಿ ಅಡುಗೆ ಮಾಡಿದ್ರಪ್ಪ ಅಂತ ಅಂದ್ಕೊಳ್ಬೇಕು, ಆ ಥರ ಆಗಿದೆ. ಸೊ ರೆಡಿನಾ? ಸೋಮಣ್ಣ ಎಷ್ಟು ತಗೊಳ್ಳಿ. ಸ್ವಲ್ಪ ಇದ್ರ ಮೇಲೆ ನಿಂಬೆಹಣ್ಣು ಸ್ವಲ್ಪ ಹಾಕಿದೆ. ಓ, ಸ್ವಲ್ಪ ಹುಳಿ ಹುಳಿ ಹುಳಿಗೆ ಬೇಕಲ್ವಾ? ಅದೆಲ್ಲ ಗ್ಯಾಸ್ ಆಫ್ ಮಾಡಿದ ನಂತರ ತಗೊಳ್ಳಿ ಮೇಡಮ್. ಸೋಮ್ ಇದಕ್ಕೆ ಮಾತ್ರ ಈರುಳ್ಳಿ ದಂಟು ತುಂಬಾ ಬೇಕು, ತುಂಬಾ ಜನ ಬೇಕು ಆಗ್ಬೇಕು ಅಂದ್ರೆ ತುಂಬಾ ಬೇಕು. ಇದು ಒಂದು ಒಬ್ರಿಗೆ ಸಾಕು. ಹಾಗಾದ್ರೆ ಒಂದು ಕಟ್ಟು ಒಬ್ರಿಗೆ ಅದು ಜನ ಎಷ್ಟಿದ್ದಾರೆ ಅಂತ ನೋಡಿ ಅಷ್ಟು ಕಟ್ಟು ತರಬೇಕು. ಅದು ಬಿಸಿಯಲ್ಲಿ ಬಾಡ್ತದಲ್ಲ. ಅದೇ ಅದೇ. ಭಾಜಿ ರೆಡಿ. ಎಸ್, ಅದರಲ್ಲೂ ಕೂಡ ಈರುಳ್ಳಿ ದಂಟಿನ ಭಾಜಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಈರುಳ್ಳಿ ಭಾಜಿ ಅಥವಾ ಈರುಳ್ಳಿ ಪೋಡಿ ಎಲ್ಲ ನೀವು ತಿಂದಿರ್ತೀರಿ. ಇದು ಈರುಳ್ಳಿ ದಂಟಿನ ಭಾಜಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಈರುಳ್ಳಿ ದಂಟಿನ ಭಾಜಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು 2 ಚಮಚದಷ್ಟು ಕಡಲೆಬೇಳೆ, ಬೆಳ್ಳುಳ್ಳಿ, ಹಸಿಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಈರುಳ್ಳಿ ದಂಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಈರುಳ್ಳಿ ದಂಟು ಬೆಂದ ನಂತರ ಬೆಂಕಿ ಆರಿಸಿ ನಿಂಬೆ ರಸ ಸೇರಿಸಿ ಸರ್ವ್ ಮಾಡಿ ಈರುಳ್ಳಿ ದಂಟಿನ ಭಾಜಿ. ಎಸ್ ಮೇಡಮ್, ಸೊ ಇದು ಕಾಂಬಿನೇಷನ್ ಅಂತ ಮತ್ತೆ ನೋಡುವ, ಇದು ಟೇಸ್ಟ್ ನೋಡುವನಾ? ಬನ್ನಿ ತಗೊಳ್ಳಿ. ಇದು ಟ್ರಾವೆಲಿಂಗ್ಗೆ ಬೆಸ್ಟ್ ಅಂತ ಅನ್ಸುತ್ತೆ ಅಲ್ವಾ? ಎಲ್ಲ ಮಸಾಲ ಅದರಲ್ಲೇ ಇದೆ. ಆಗಲೇ ಇದು ಕ್ರಿಸ್ಪಿ ಬರುತ್ತೆ. ಟ್ರಾವೆಲಿಂಗಿಗೆ ಸೂಪರ್. ಯಾಕೆಂತ ಹೇಳಿದ್ರೆ ಮಸಾಲ ಇದೆ, ತರಕಾರಿ ಇದೆ, ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಕಾಯಿಸ್ಕೊಳ್ಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ನೋಡೋಣ. ನನಗೆ ತರಕಾರಿ ಸೊಪ್ಪುಗಳಲ್ಲಿ ಕೆಲವೊಂದು ತುಂಬ ಫೇವ್ರೇಟ್. ಕ್ಯಾಪ್ಸಿಕಮ್ ನೀವು ಚಿಲ್ಲಿಯಲ್ಲಿ ಮಾಡಿ ಹಾಗೇ ಬರೀ ಕ್ಯಾಪ್ಸಿಕಮ್ ಇಟ್ಟರು ಕ್ಯಾಪ್ಸಿಕಮ್ ಎಲ್ಲ ತಿಂತೀನಿ. ಹಾಗೆ ಸ್ಪ್ರಿಂಗ್ ಆನಿಯನ್ ನಂದು ಫೇವ್ರೇಟ್. ಅದರದ್ದೊಂದು ಟೇಸ್ಟ್, ಒಂದು ಅರೋಮನೆ ಬೇರೆ. ಇದು ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಈ ಕುಟುಂಬ ಅಂತ ಇದು ಸಿಗ್ತಾ ಇದೆ ಅಲ್ವಾ, ಕಡಲೆಕಾಳು, ಅದು ಚೆನ್ನಾಗಿ ಅದಕ್ಕೆ ಅಂದರೆ ಒಂದು ಸಾಫ್ಟ್ ಅಂದರೆ ಒಂದು ಕ್ರಂಚಿನೆಸ್ ಸಿಗ್ತಾ ಇದೆ. ಬಟ್ ಐ ಗೆಸ್ ಇದಕ್ಕೂ ಕಾಂಬಿನೇಷನ್ ಸ್ವಲ್ಪ ಕಷ್ಟ. ಅದು ಸ್ಮೂತ್ ಆದರೆ ಚೆನ್ನಾಗಿ. ಇದಕ್ಕೆ ಸಪೋಸ್ ಚಟ್ನಿ ಬೇಕು ಅಂತ ಹೇಳಿದ್ರೆ ಏನಾದರೂ ನೀವು ಹೇಳಿದ ಪ್ರಕಾರ ಗ್ರೀನ್ ಚಟ್ನಿ ಸೂಟ್ ಆಗುವಂಥದ್ದು. ಇಲ್ದಿದ್ರೆ ಅಷ್ಟೇ ಸಾಕು, ಬಿಸಿ ಬಿಸಿ ತಿಂದರೆ ಒಳ್ಳೆ ಬಿಸಿ ತುಪ್ಪ ಹಾಕಿ ತಿಂತಾ ಇದ್ರೆ 2, 3 ಅಂತ ನೀವು ಮಾಡಿ ಕೊಡ್ತಾ ಇರಬೇಕು. ತುಂಬ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಡಿಫ್ರೆಂಟ್ ರೆಸಿಪಿ ಇದು, ನೋಡಿಲ್ಲ, ಕೇಳಿಲ್ಲ, ತಿಂದಿಲ್ಲ. ಇದನ್ನು ಇನ್ನೂ ಟ್ರೈ ಮಾಡ್ಬೋದು. ಅಂದರೆ ಏನೂ ಇಲ್ಲ ಅಂತ ಹೇಳಿದ್ರೆ ಈರುಳ್ಳಿ ದಂಟಿದೆ ಅಂದರೆ ಇದನ್ನು ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ, ನಮಗೆ ಇನ್ನೋವೇಟಿವ್ ರೆಸಿಪಿ ಅಂತ ನಾನು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾನು ನೋಡಿಲ್ಲ, ಬಾಕಿ ಯಾರು ಮಾಡ್ತಾರೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಒಳ್ಳೆ ಈಸಿ ಎಟ್ ಟೇಸ್ಟಿ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇದಂತೂ ಸೂಪರ್ ಆಗಿದೆ. ಯಾಕೆಂತ ಹೇಳಿದರೆ ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ. ಸೊ ವೆಕೇಷನ್ಗೆ ಹೋಗುವಾಗ ಏನಾದರೂ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕು ಅಂತ ಹೇಳಿದರೆ ಬೆಸ್ಟ್ ಸೂಟಬಲ್ ಕ್ಯಾಬೇಜ್ ಚಪಾತಿ. ಯಾಕೆಂತ ಹೇಳಿದರೆ ಕ್ಯಾಬೇಜ್ ಆಲ್ ಸೀಸನ್ ಅವೈಲಬಲ್. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನೋಡಿ.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.